ಇಂದು ಸಂಜೆ ತುಳುನಾಡ ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲಾ ವೈದ್ಯರ ಘಟಕವು ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಯೋಗಿ ಶೆಟ್ಟಿ ಜಪ್ಪೂರ್ ಅವರ ನೇತೃತ್ವದಲ್ಲಿ ನೂರಾರು ವೈದ್ಯರುಗಳು ಮಣಿಪಾಲ ರಜತಾದ್ರಿಯಲ್ಲಿರುವ ಜಿಲ್ಲಾಧಿಕಾರಿ ಶ್ರೀಮತಿ ವಿದ್ಯಾ ಕುಮಾರಿಯವರ ಕಚೇರಿಗೆ ತೆರಳಿ ಆಯುಷ್ ವೈದ್ಯರುಗಳು ಅನುಭವಿಸುತ್ತಿರುವ ಮಾನಸಿಕ ಹಿಂಸೆ ಮತ್ತು ಮಾನಹಾನಿ ಕುರಿತು ಮನವಿ ಸಲ್ಲಿಸಿದರು. ಕಿರಣ್ ಪೂಜಾರಿಯವರು ವಿವಿಧ ಹೆಸರಿನಲ್ಲಿ ಜಾಲತಾಣದ ಡಿಜಿಟಲ್ ಮಾಧ್ಯಮವನ್ನು ಸೃಷ್ಟಿಸುವುದಲ್ಲದೆ ಸುಳ್ಳು ದೂರನ್ನು ಹಾಗೂ ವಿಡಿಯೋಗಳನ್ನು ಹರಿಯಬಿಡುತ್ತಿದ್ದು ವೈದ್ಯರ ಮಾನಹಾನಿ ಮಾಡುತ್ತಿದ್ದು ಆತನ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ವೈದ್ಯರುಗಳಿಗೆ ರಕ್ಷಣೆ ನೀಡಬೇಕಾಗಿ ಒತ್ತಾಯಿಸಿದರು. ಸುಳ್ಳು ದೂರನ್ನು ವೈದ್ಯರ ಹೆಸರು ಹಾಗೂ ಛಾಯಾಚಿತ್ರವನ್ನು ಪ್ರಕಟಿಸಿ ಪಸರಿಸುತ್ತಿರುವುದು ವೈದ್ಯ ಸಮುದಾಯಕ್ಕೆ ನೋವುಂಟು ಮಾಡಿದೆ. ಮಾನಹಾನಿಯಿಂದಾಗಿ ಯಾವುದೇ ವೈದ್ಯರು ಪ್ರಾಣ ಕಳೆದುಕೊಂಡರೆ ಅದಕ್ಕೆ ಕಿರಣ್ ಪೂಜಾರಿ ಮತ್ತು ಅವನಿಗೆ ಬೆಂಬಲಿಸುವ ವ್ಯಕ್ತಿಗಳೇ ಕಾರಣ ಎಂದು ತುಳುನಾಡ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ವೈದ್ಯರ ಘಟಕ ಅಧ್ಯಕ್ಷರಾದ ಡಾ. ರವೀಂದ್ರ ಸೇರಿದಂತೆ ಇತರ ವೈದ್ಯರು ನಮ್ಮ ನೋವನ್ನು ತೋಡಿಕೊಂಡರು.